ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಪ್ರಕರಣದ ಸಚಿವ ಈಶ್ವರಪ್ಪ ರಾಜೀನಾಮೆಯ ಬಳಿಕ ಕೂಡ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಕಾಂಗ್ರೆಸ್ ತನ್ನ ಪ್ರತಿಭಟನೆಯನ್ನ ಮುಂದುವರಿಸಿದ್ದು, ರಾಜೀನಾಮೆ ನೀಡಿರುವ ಕಳಂಕಿತ ಮಾಜಿ ಸಚಿವ ಈಶ್ವರಪ್ಪನವರನ್ನ ಕೂಡಲೇ ಬಂಧಿಸಬೇಕೆಂದು ಆಗ್ರಹಿಸಿ ಕಾಂಗ್ರೆಸ್ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಇಂದು ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಪರಮೇಶ್ವರ್, ಇವತ್ತಿನ ಸರ್ಕಾರದಿಂದ 40% ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂತದ್ದು ಸಂತೋಷ್ ಪಾಟೀಲ್ನಿಂದಾಗಿ ಗೊತ್ತಾಗಿದೆ. ಲಂಚ ಕೊಡಲಿಲ್ಲ ಅನ್ನುವ ಕಾರಣಕ್ಕೆ ಈಶ್ವರಪ್ಪನವರು ಬಿಲ್ಗಳನ್ನ ಪಾಸ್ ಮಾಡದೇ ಇದ್ದುದರಿಂದ ಇವತ್ತು ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಈ ಪ್ರಕರಣದ ಕುರಿತು ಸಮಗ್ರ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ಈಶ್ವರಪ್ಪನವರ ಪ್ರತಿಕೃತಿಯ ವ್ಯಕ್ತಿಗೆ ಕೈ ಕೊಳ ತೊಡಿಸಿ ಕೈಯಲ್ಲಿ ದುಡ್ಡು ಕೊಟ್ಟು ಅಣಕು ಪ್ರದರ್ಶನವನ್ನ ಮಾಡಲಾಯಿತು. ಬಳಿಕ ಪ್ರತಿಕೃತಿಯನ್ನ ದಹಿಸಲಾಯಿತು. ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಕಾಂಗ್ರೆಸ್ ನಾಯಕರಾದ ರಮನಾಥ ರೈ, ಜೆಆರ್ ಲೋಬೋ, ಐವನ್ ಡಿಸೋಜಾ, ಸದಾಶಿವ ಹೆಗ್ಡೆ, ಪ್ರಕಾಶ್ ಸಾಲ್ಯನ್, ವಿಶ್ವಾಸ್ ಕುಮಾರ್ ದಾಸ್, ಶಾಸಕಿ ಶಕುಂತಳಾ ಶೆಟ್ಟಿ, ಮಹಿಳಾ ಘಟಕದ ಅಧ್ಯಕ್ಷ ಶಾಲೆಟ್ ಪಿಂಟೋ, ಸುರೇಶ್ ಬಳ್ಳಲ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅವರ ರಾಜೀನಾಮೆ ಹಾಗೂ ಬಂಧನದ ಬಗ್ಗೆ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಪ್ರತಿಭಟನೆಗೆ ಕರ್ನಾಟಕ ಗೃಹ ಸಚಿವರಾದ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ನಮ್ಮನ್ನು ಬಂದು ಸೇರಿಕೊಂಡಿದ್ದಾರೆ. ಅವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರೇ, ಮಾಧ್ಯಮ, ಜೈ ಹಿಂದ್, ಜೈ ಕಾಂಗ್ರೆಸ್. ಜಿಲ್ಲಾಧಿಕಾರಿಗಳ 40% ಸರ್ಕಾರ ಎಂದು ಕರೆಯುತ್ತಿದ್ದಾರೆ. ಇಂತಹ ಭ್ರಷ್ಟಾಚಾರದಿಂದಾಗಿ ಅಭಿವೃದ್ಧಿ ಪಾತಾಳಕ್ಕೆ ಕುಸಿದು ಜನಸಾಮಾನ್ಯರ ಬದುಕು. ಮಾನ್ಯ ಪ್ರಧಾನಮಂತ್ರಿಗಳು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಮುಂತಾದವರಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಮಾಧ್ಯಮಗಳಲ್ಲಿ ಈ ವಿಚಾರ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಹೇಳಿ ಇವತ್ತು ಇಡೀ ದೇಶದಲ್ಲಿ ಪ್ರಚಾರ ಆಗ್ತಾ ಇರೋದನ್ನ ನಾವೆಲ್ಲರೂ ಕೂಡ ಗಮನಿಸಿದಿರಿ. ನಾವು ಕೂಡ ತಮ್ಮ ತಮ್ಮ ಸುದ್ದಿವಾಹಿನಿಯಲ್ಲಿ ಬಿತ್ತರಿಸಿದ್ದೀವಿ. ಬಹಳ ದಿವಸದಿಂದ ನಾವು ಹೇಳಿಕೊಂಡೇ ಬಂದಿದ್ದೇವೆ, ಆಡಳಿತ ಹಳಿ ತಪ್ಪಿದೆ. ಕರ್ನಾಟಕದಲ್ಲಿ ಆಡಳಿತ ಎಲ್ಲ ಸಚಿವರು ಕೂಡ ಅವರವರ ತೀರ್ಮಾನದಲ್ಲಿ ಇಂಡಿಪೆಂಡೆಂಟ್ ಆಗಿ ತೀರ್ಮಾನಗಳನ್ನು ಮಾಡ್ತಾ ಇದ್ದಾರೆ. ಇಲಾಖೆಗಳಲ್ಲಿ ವಿಪರೀತ ಭ್ರಷ್ಟಾಚಾರ ಆಗಿದೆ, ಕಾಮಗಾರಿಗಳು ಸರಿಯಾದ ರೂಪದಲ್ಲಿ ಆಗ್ತಾ ಇಲ್ಲ ಅಂಥೇಳಿ ನಾವೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೋ. ಆ ಸಂದರ್ಭದಲ್ಲೇ 40% ಭ್ರಷ್ಟಾಚಾರ ಅಂದರೆ ಹಣ ಕೇಳ್ತಾ ಇದ್ದಾರೆ ಅಂಥೇಳಿ ತಮಗೆಲ್ಲ ಗೊತ್ತಾದ ಹಾಗೆ ಮಾನ್ಯ ಕೃಷ್ಣಪ್ಪನವರು, ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರು, ಪ್ರಧಾನಮಂತ್ರಿಗಳಿಗೆ 1 ವರ್ಷದ ಹಿಂದೆ ಕಾಗದ ಬರೀತಾರೆ. ಆದಾಗ್ಯೂ ಕೂಡ ಯಾವುದೇ ಕ್ರಮವನ್ನು ಪ್ರಧಾನಮಂತ್ರಿಯವರು ಜರುಗಿಸೋದಿಲ್ಲ. ಅದು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಈಶ್ವರಪ್ಪನವರನ್ನ ರಾಜೀನಾಮೆ ಕೊಡಿಸಿ ಅವರಿಗೆ ಅವರ ಪ್ರಕರಣವನ್ನ ದಾಖಲು ಮಾಡಿ ಜೈಲಿಗೆ ಹಟ್ಟಬೇಕು ಅಂತ ಹೇಳುವಂತ ಮಾತನ್ನು ಹೇಳಿದ್ದೇನೆ. ಇವತ್ತು ಮತ್ತೊಮ್ಮೆ ಹೇಳುವುದು, ಅವರನ್ನ ಜೈಲಿಗೆ ಹಟ್ಟತಕ್ಕಂಥ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆರೋಪಗಳು ಬಂದಾಗ ಕಾಂಗ್ರೆಸ್ ಪಕ್ಷ ದಪ್ಪ ಚರ್ಮದ ಕೆಲಸವನ್ನ ಮಾಡಿಲ್ಲ. ಇವತ್ತು ನನಗೆ ಯಾವಾಗಲೂ ನೆನಪಾಗೋದು, ರಾಜನಾಥ್ ಸಿಂಗ್ ಯಾವುದೋ ಒಂದು ಪ್ರಕರಣದಲ್ಲಿ ಬಿಜೆಪಿ ಸಿಕ್ಕಾಕೊಂಡಾಗ ಪತ್ರಿಕೆಯವರು ಕೇಳ್ತಾರೆ, ನೀನು ಅವರ ರಾಜೀನಾಮೆಯನ್ನು ಕೇಳ್ತೀರಾ ಅಂತ. ನಾವು ರಾಜೀನಾಮೆ ಕೊಡಿಸ್ಲಿಕ್ಕೆ ನಮ್ಮದು ಕಾಂಗ್ರೆಸ್ ಪಕ್ಷವ, ನಮ್ಮದು ಬಿಜೆಪಿ ಪಕ್ಷ ಅಲ್ಲ. ಅದರ ಅರ್ಥ ಬಿಜೆಪಿಗೆ ದಪ್ಪ ಚರ್ಮದ ಪಕ್ಷ ಅಂತ ಹೇಳುವುದನ್ನ ಅವರು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತನ್ನ
ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಅನೇಕ ಸಂದರ್ಭಗಳು, ಅನೇಕ ಉದಾಹರಣೆಗಳು ಕೊಡ್ಬೋದು. ಇವತ್ತು ಭ್ರಷ್ಟಾಚಾರದ ಪ್ರಕರಣಗಳು ಬಂದಾಗ ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರು ಪಾರದರ್ಶಕವಾಗಿ ನಾವು ಇದ್ದೇವೆ ಅಂತ ಹೇಳ್ತಕ್ಕದ್ದನ್ನು ತೋರಿಸಿ